ಹಿಂದೂ ಕಾರ್ಯಕರ್ತರನ್ನ ಗಡೀಪಾರು ಮಾಡಲು ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಿದ್ದನ್ನು ಬಜರಂಗದಳ ಖಂಡಿಸಿದ್ದು, ಪೊಲೀಸ್ ಇಲಾಖೆಯನ್ನು ಬಳಸಿಕೊಂಡು ಹಿಂದೂ ಸಂಘಟನೆಯನ್ನು ಮಟ್ಟ ಹಾಕುತ್ತೀರಿ ಎಂದು ಭಾವಿಸಿದರೆ ಅದು ತಪ್ಪಾಗುತ್ತದೆ. ಇದಕ್ಕೆ ತಕ್ಕ ಉತ್ತರ ನೀಡುವಷ್ಟು ಶಕ್ತವಾಗಿದೆ ಎಂದು ಬಜರಂಗದಳ ದಕ್ಷಿಣ ಪ್ರಾಂತ ಸಹ ಸಂಚಾಲಕ ಮುರಳೀಕೃಷ್ಣ ಹಂಸತಡ್ಕ ಹೇಳಿದ್ದಾರೆ. ಪುತ್ತೂರಿನಲ್ಲಿ ಮಾತನಾಡಿದ ಅವರು, ಅಪ್ರಾಪ್ತ ಬಾಲಕಿಯನ್ನು ಅನ್ಯಮತೀಯನಿಂದ ರಕ್ಷಿಸಿದ ಪ್ರಕರಣದಲ್ಲಿ ಭಾಗಿಯಾದ ಯುವಕರ ಮೇಲೆ ಗಡೀಪಾರಿನ ಆದೇಶ ಹೊರಡಿಸಲಾಗಿದೆ. ಬಾಲಕಿಯನ್ನು ರಕ್ಷಿಸಿ ಅವರ ಪೋಷಕರ ಕೈಗೆ ಒಪ್ಪಿಸಲಾಗಿತ್ತು. ಈ ಸಂದರ್ಭದಲ್ಲಿ ಕಾರ್ಯಕರ್ತರ ಮೇಲೆ ಆರೋಪಿ ಸುಳ್ಳು ದೂರು ದಾಖಲಿಸಿದ್ದ. ಆ ಪ್ರಕರಣದಲ್ಲಿದ್ದ ಕಾರ್ಯಕರ್ತರನ್ನೇ ಟಾರ್ಗೆಟ್ ಮಾಡಿ ಗಡೀಪಾರು ಮಾಡುವ ಕಾರಣ ಕೇಳಿ ನೋಟಿಸ್ ಹೊರಡಿಸಲಾಗಿದೆ. ಗಡೀಪಾರಿನ ನೋಟಿಸ್ ಜಾರಿ ಮಾಡಿರುವ 4 ಯುವಕರು ಕೂಲಿ ಕೆಲಸ, ಆಟೋ ಚಾಲಕರಾಗಿ ದುಡಿಯುವವರು. ಪೊಲೀಸ್ ಇಲಾಖೆ ಹೊರಡಿಸಿರುವ ನೋಟಿಸ್ನಲ್ಲಿ ಯುವಕರನ್ನು ಕೋಮುವಾದಿಗಳು, ರೌಡಿ ಶೀಟರ್ಗಳು ಎಂದು ಗುರುತಿಸಲಾಗಿದೆ. ಈ ರೀತಿ ಹಿಂದೂ ಸಂಘಟನೆಯನ್ನು ಮಟ್ಟ ಹಾಕಲು ಸರ್ಕಾರ ಚಿಂತಿಸಿದರೆ ಸರ್ಕಾರದ ಈ ಚಿಂತನೆ ಯಾವತ್ತೂ ಈಡೇರಲ್ಲ. ಗೃಹ ಸಚಿವರಿಗೆ ಈ ಮೂಲಕ ಎಚ್ಚರಿಕೆ ನೀಡುತ್ತೇವೆ. ಪೊಲೀಸ್ ಇಲಾಖೆಯನ್ನು ಬಳಸಿಕೊಂಡು ಹಿಂದೂ ಸಂಘಟನೆಯನ್ನು ಮಟ್ಟ ಹಾಕುತ್ತೀರಿ ಎಂದು ಭಾವಿಸಿದರೆ ಅದು ತಪ್ಪಾಗುತ್ತೆ. ಹಿಂದೂ ಸಮಾಜ ಜಾಗೃತಗೊಂಡಿದೆ. ಇದಕ್ಕೆ ತಕ್ಕ ಉತ್ತರ ನೀಡುವಷ್ಟು ಶಕ್ತವಾಗಿದೆ ಎಂದು ಮುರಳೀಕೃಷ್ಣ ಹಂಸತಡ್ಕ ಎಚ್ಚರಿಕೆ ನೀಡಿದ್ದಾರೆ. ಕೋಮುವಾದಿಯಾಗಿದ್ದಾನೆ, ರೌಡಿಸಂ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದಾನೆ, ಕಮ್ಯುನಲ್ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾನೆ ಅಂತ ಹೇಳುವಂತ ನೋಟಿಸ್ಗಳನ್ನ ಇವತ್ತು ಏನು ಪೊಲೀಸ್ ಇಲಾಖೆ ತಯಾರು ಮಾಡಿ ಎಸಿ ಅವರ ಮುಖಾಂತರ ಇವತ್ತು ಗಡೀಪಾರು ನೋಟಿಸ್ ಅನ್ನು ಅವರಿಗೆ ಸದರಿಯವರಿಗೆ ಸಲ್ಲಿಸಿರ್ತಕ್ಕಂಥದ್ದನ್ನ ತಮ್ಮೆಲ್ಲರೂ ಹಾಜರುಪಡಿಸಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಸ್ಪಷ್ಟ ಶಬ್ದಗಳಲ್ಲಿ ಕೇಳ್ತಾ ಇದೆ, ಒಬ್ಬ ರಿಕ್ಷಾ ಡ್ರೈವರ್, ಒಬ್ಬ ಕೂಲಿ ಕೆಲಸಕ್ಕೆ ಹೋಗುವ ದಿನೇಶ್ ತಿಂಗಳಾಡೆ ಅಂತ ಹೇಳುವವರು ರಿಕ್ಷಾ ಡ್ರೈವರ್, ಒಬ್ಬ ಕೂಲಿ ಕೆಲಸಕ್ಕೆ ಹೋಗುವಂತ ಪ್ರದೀಪ್ ಅಂತ ಹೇಳುವವರು ಕೂಲಿ ಕೆಲಸಕ್ಕೆ ಹೋಗುವಂತ, ಒಬ್ಬ ಎಲೆಕ್ಟ್ರಿಷಿಯನ್ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಪ್ರಜ್ವಲ್ ಅಂತ ಹೇಳುವವರು ಎಲೆಕ್ಟ್ರಿಷಿಯನ್ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈ ರೀತಿ ಕೆಲಸವನ್ನ ಮಾಡುವಂತ ಯುವಕರು ಇವತ್ತು ಸಾಮಾಜಿಕ ಅಶಾಂತಿಯನ್ನು ಮಾಡ್ತಾ ಇದ್ದಾರೆ, ಕೋಮುವಾದಿ ಆಗಿದ್ದಾರೆ, ರೌಡಿಸಂ ಚಟುವಟಿಕೆಯಲ್ಲಿದ್ದಾರೆ ಅಂತ ಹೇಳೋದನ್ನ ಪೊಲೀಸ್ ಇಲಾಖೆ ಅದು ಅವರ ಪುತ್ತೂರು ಟೌನ್ ವ್ಯಾಪ್ತಿಯಲ್ಲಿ ಬರದೇ ಇರ್ತಕ್ಕಂಥ ಪುತ್ತೂರು ರೂರಲ್ ಇಲಾಖೆಗೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಯುವಕರು ಅವರಲ್ಲಿ ಈ ರೀತಿ ಯಾವುದೇ ವಿಚಾರವನ್ನ ಮಾಡದೆ ಇವತ್ತು ಈ ರೀತಿ ಮಾಡ್ತಾ ಇರ್ತಕ್ಕಂಥದ್ದು ಪೊಲೀಸ್ ಇಲಾಖೆಯ ಕೆಲಸವನ್ನ ನಾವು ಸಂಶಯದಿಂದ ನೋಡುವಂತ ಸಂದರ್ಭಗಳನ್ನ ಕಾಣ್ತಾ ಇದ್ದೇವೆ. ಇವತ್ತು ಇದನ್ನ ಪತ್ರಿಕೆ ಮುಖಾಂತರ ಅನಿವಾರ್ಯವಾಗಿ ಯಾಕೆಂತ ಹೇಳಿದ್ರೆ ಸರ್ಕಾರದ ಒತ್ತಡ ಅಂತ ನಾನು ಇದನ್ನೇ ಹೇಳ್ತಾ ಇರ್ತಕ್ಕಂಥ ಸರ್ಕಾರದ ಒತ್ತಡ, ಮೇಲಾಧಿಕಾರಿಗಳ ಒತ್ತಡಕ್ಕೋಸ್ಕರ ಈ ರೀತಿ ಯಾರನ್ನೋ ರೌಡಿಸಂ ಅಂತ ಹೇಳುವಂತ ಗುರುತಿಸುವಂತದ್ದು, ಅವನನ್ನ ರೌಡಿ ಮಾಡೋದಕ್ಕೆ, ಅವನನ್ನ ಕಮ್ಯುನಲ್ ಮಾಡೋದಕ್ಕೆ, ಅವನನ್ನ ಕೋಮುವಾದಿ ಮಾಡೋದಕ್ಕೆ ಇವತ್ತು ಪೊಲೀಸ್ ಇಲಾಖೆ ನೇರ ಕಾರಣ. ನೀವೇ ಇವತ್ತು ನೇರವಾಗಿ ಇದಕ್ಕೆ ಪ್ರೇರಣೆಯನ್ನು ಕೊಡೋದಕ್ಕೆ ತಯಾರನ್ನ ಆರಂಭ ಮಾಡಿದ್ದೀರಿ. ಇದನ್ನ ತಕ್ಷಣದಿಂದ ನಿಲ್ಲಿಸದೇ ಇದ್ರೆ ಯಾರೋ ಕಮ್ಯುನಲ್ ಕೆಲಸವನ್ನ ಮಾಡ್ತಾ ಇದ್ದಾನೆ, ರೌಡಿಸಂ ಕೆಲಸವನ್ನ ಮಾಡ್ತಾ ಇದ್ದಾನೆ, 10 ಕೇಸ್ಗಳನ್ನು ಹೊಂದಿದ್ದಾನೆ, ಅವರಿಗೆ ನೋಟಿಸ್ ಮಾಡಿ ಗಡೀಪಾರು ಮಾಡಿ ನಮ್ದೇನೋ ಆಕ್ಷೇಪ ಇಲ್ಲ. ಆದ್ರೆ ಈ ರೀತಿಯ ಕೆಟ್ಟ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ನಾವು ಉಗ್ರ ಶಬ್ದಗಳಲ್ಲಿ ಖಂಡಿಸ್ತಾ ಇದ್ದೇವೆ. ಇವತ್ತಿಗೆ ಕೊನೆ ಆಗ್ಬೇಕಿದೆ. ಇವತ್ತಿಗೆ ಕೊನೆ ಆಗದೇ ಇದ್ರೆ ನಾಳೆಯಿಂದ ಇದನ್ನೇ ನೀವು ಮಾಡ್ತಾ ಇದ್ರಿ. ಇವತ್ತು ಸುಳ್ಯದಲ್ಲಿ ನಮ್ಮೊಬ್ಬ ಬಜರಂಗದಳದ ಜಿಲ್ಲಾ ಸಹ ಸಂಚಾಲಕ ಲತೇಶ್ ಅಂತ ಅವರ ಮೇಲೆ ಕೇವಲ 2 ಕೇಸ್ ಇರ್ತಕ್ಕಂಥ ಅವರನ್ನು ಇವತ್ತು ಅವರಿಗೂ ಗಡೀಪಾರು ನೋಟಿಸ್ ಅನ್ನ ಮಾಡ್ತಾ ಇದ್ದಾರೆ. ಈ ರೀತಿಯ ಸರ್ಕಾರದ ಕೆಲಸಗಳೇನಿದೆ ಹಿಂದೂ ವಿರೋಧಿಯಾಗಿ ನೀವು ಯೋಚನೆ ಮಾಡಿದ್ರೆ ಖಂಡಿತವಾಗಿ ಇಡೀ ಸಮಾಜ, ಇಡೀ ಜನ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕೊಡಲಿಕ್ಕೆ ತಯಾರಾಗಿದ್ದಾರೆ ಅಂತ ಹೇಳುವಂತ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಈ ಸಂದರ್ಭದಲ್ಲಿ ಪತ್ರಿಕೋಷ್ಠಿಯ ಮುಖಾಂತರ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ. ಹೋರಾಟಗಳು ಅನಿವಾರ್ಯ, ನಮ್ಗೆ ಗೊತ್ತಿದೆ. ಇದನ್ನೇ ಮುಂದುವರಿಸಿದ್ರೆ ನೀವು ಇನ್ನು ಈ ರೀತಿ ಮಾಡದ ರೀತಿಯಲ್ಲಿ ನಾವು ಹೋರಾಟವನ್ನು ಮಾಡಲಿಕ್ಕೂ ತಯಾರಿದ್ದೇವೆ. ನಮ್ಮ ಸಂಘಟನೆ ಸುಮ್ಮನೆ ಕೂತ್ಕೊಳ್ಳುವಂತ ಸಂಘಟನೆ ಅಲ್ಲ. ಆದ್ರೆ ನಾವು ಇವತ್ತು ನ್ಯಾಯವನ್ನ ಕೇಳಲಿಕ್ಕೆ ಬಂದಿರ್ತಕ್ಕ ಪತ್ರಿಕೆ ಮುಖಾಂತರ ಯಾರೋ ಒಬ್ಬ ಸಾಮಾನ್ಯ ಒಬ್ಬ ವ್ಯಕ್ತಿ ತನ್ನ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳ ಮೇಲೆ ಅವರ ಮೇಲೆ ಇವತ್ತು ಗಡೀಪಾರು ಮಾಡುವಂತ, ಸುಮ್ಮನೆ ಕೇಸ್ ಹಾಕುವಂತ, ಅವರ ಮೇಲೆ ರೌಡಿ ಶೀಟರ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ರೆ ನ್ಯಾಯ ಬೇಕಲ್ಲ ಸ್ವಾಮಿ. ಅದಕ್ಕೋಸ್ಕರ ಪತ್ರಿಕೆ ಮುಖಾಂತರ ಇವತ್ತು ನಾವು ನ್ಯಾಯವನ್ನು ಕೇಳಲಿಕ್ಕೆ ಇಲಾಖೆಗಳಿಗೆ ಜನರಿಗೆ ಇದರ ನಿಜಾರ್ಥವನ್ನ ತಿಳಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ. ಮೇಲಾಧಿಕಾರಿಗಳು ಇವತ್ತು ಸನ್ಮಾನ್ಯ ಗೃಹ ಮಂತ್ರಿಗಳ ಹತ್ರ ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ, ಆಗ್ರಹ ಮಾಡ್ತಾ ಇದ್ದೇವೆ. ಪರಮೇಶ್ವರ್ ಅವರು ಇವತ್ತು ಸ್ಪಷ್ಟವಾಗಿ ಈ ರೀತಿಯ ಕೆಲಸಗಳು ಆಗ್ತಾ ಇರ್ತಕ್ಕಂಥ ಯೋಚನೆ ಮಾಡಬೇಕು. ಅವರ ಇಲಾಖೆ ಅಡಿಯಲ್ಲಿ ಬರ್ತಕ್ಕಂಥದ್ದು, ಪರಮೇಶ್ವರ್ ಅವರ ಗೃಹ ಇಲಾಖೆ ಅಡಿಯಲ್ಲಿ ಬರ್ತಾ ಇರ್ತಕ್ಕಂಥ ಪೊಲೀಸ್ ಇಲಾಖೆಗಳಿಗೆ ಸ್ಪಷ್ಟವಾಗಿರ್ತಕ್ಕಂಥ ಸೂಚನೆ ಕೊಡಬೇಕು. ನೀವು ಕೊಟ್ಟಿರ್ಬೋದು, ಇಲ್ಲ ಸಂಘಟನೆಗಳನ್ನ ಮಟ್ಟ ಹಾಕಿದ್ದೆ ಏನಾದ್ರೂ ಕೊಟ್ಟಿದ್ರೆ ಅದನ್ನು ಎದುರಿಸಲಿಕ್ಕೂ ನಮ್ಮ ಸಂಘಟನೆ ತಯಾರಾಗಿದೆ. ಸಂಘಟನೆಗಳನ್ನ ಕಾರ್ಯಕರ್ತರನ್ನ ಮಟ್ಟ ಹಾಕಿದ್ದೆ ನೀವೇನಾದ್ರೂ ಯೋಚನೆ ಮಾಡಿ ಈ ಕೆಲಸವನ್ನು ಮಾಡ್ತಾ ಇದ್ರೆ ಅದನ್ನು ಸ್ಪಷ್ಟಪಡಿಸಿ, ನಿಮ್ ಬಾಯಿಂದ ಹೇಳಿ. ಸಂಘಟನೆ ಇವತ್ತು ಹಿಂದೂ ಸಂಘಟನೆಯ ಕೆಲಸ ಮಾಡ್ತಾ ಇರ್ತಕ್ಕಂಥ ಕಾರ್ಯಕರ್ತರನ್ನ ಮಟ್ಟ ಹಾಕುವಂತ ಕೆಲಸ ಪೊಲೀಸ್ ಇಲಾಖೆ ಮುಖಾಂತರ ಮಾಡ್ತೇವೆ ಅಂತ ನೀವೇನಾದ್ರೂ ತಾಕತ್ತಿದ್ರೆ ಹೇಳಿ. ಇಲ್ಲದಿದ್ರೆ ಸುಮ್ಮನೆ ನಿಮ್ಮ ರೌಡಿಸಮನ್ನ ನಿಲ್ಲಿಸುವುದಕ್ಕೆ ಅಥವಾ ಬೇರೆ ಬೇರೆ ಕೆಟ್ಟ ಕೆಲಸಗಳನ್ನು ನಿಲ್ಲಿಸುವುದಕ್ಕೆ ನಮ್ದು ಸಂಪೂರ್ಣ ಸಹಕಾರ ಇದೆ. ಆದ್ರೆ ಈ ರೀತಿಯ ಯಾವುದೋ ಸಂಘಟನೆ ಕೆಲಸ ಮಾಡ್ತಾ ಇದ್ದಾನೆ, ಯಾವುದೋ ಸಮಾಜದಲ್ಲಿ ಒಳ್ಳೆ ಕೆಲಸ
ಹೇಳೋದಕ್ಕೆ ಈ ರೀತಿ ಕೆಲಸವನ್ನ ಮಾಡೋದನ್ನ ಇವತ್ತು ಮಾನ್ಯ ಡಿಸಿ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಇದನ್ನು ತರ್ತೇವೆ, ಮಾನ್ಯ ಮೇಲಾಧಿಕಾರಿಗಳ ಗಮನಕ್ಕೂ ತರ್ತೇವೆ ಮತ್ತು ಪೊಲೀಸ್ ಇಲಾಖೆಯ ಎಲ್ಲ ಮೇಲಾಧಿಕಾರಿಗಳು ಇದನ್ನು ಗಮನಿಸಬೇಕು. ಈ ರೀತಿ ತಪ್ಪು ಕೆಲಸಗಳು ಆಗಬಾರದು ಅಂತ ಹೇಳುವಂತ ಆಗ್ರಹ ನಮ್ಮದು. ಈಗ ಪುತ್ತೂರಿನ ಡಿವೈಎಸ್ ಒಂದು ಕೇಸ್ ಆಗಿದ್ರೆ ಕೌಂಟರ್ ಕೇಸ್ ಮಾಡುವಂತ ಒಂದು ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ, ಅವರ ಬಗ್ಗೆ ಏನು? ನೋಡಿ, ಇವತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರ ಹೇಳಿಕೆಯನ್ನು ಗಮನಿಸಿದೆ. ಇವತ್ತು ಸಮಾಜದಲ್ಲಿ ಅಶಾಂತಿಯ ನಿರ್ಮಾಣ ಮಾಡುವಂತ ವ್ಯವಸ್ಥೆಗಳೇನಿದೆ, ಸಮಾಜದಲ್ಲಿ ಅಶಾಂತಿ ನಿರ್ಮಾಣ ಮಾಡೋದಕ್ಕೆ ಪೊಲೀಸ್ ಇಲಾಖೆ ಏನು ಕ್ರಮವನ್ನು ಕೈಗೊಳ್ತದ ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ. ನಮ್ಮ ಸಂಘಟನೆಗಳು ಸಮಾಜದ ಸಂಘಟನೆ ಅಥವಾ ಸಮಾಜದ ರಾಷ್ಟ್ರದ ಕಾರ್ಯವನ್ನು ರಾಷ್ಟ್ರಕ್ಕೆ ಪೂರಕವಾಗಿರ್ತಕ್ಕಂಥ ರಾಷ್ಟ್ರೀಯ ವಿಚಾರಧಾರೆಯ ಅಡಿಯಲ್ಲಿ ಕೆಲಸ ಮಾಡುವಂತಹ ಸಂಘಟನೆಗಳು, ಕಾರ್ಯಕರ್ತರು ಅದನ್ನು ಬಿಟ್ಟು ಬೇರೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ವಿಶೇಷವಾಗಿ ಪುತ್ತೂರಿನ ಉಪ ಅಧೀಕ್ಷಕರು ಇವತ್ತು ಕೇಸ್ಗಳನ್ನ ಕೌಂಟರ್ ಕೇಸ್ಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳೋದನ್ನ ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ. ಅದು ಸಮಾಜದಲ್ಲಿ ನಿಜವಾಗಿ ಆ ಘಟನೆಗಳು ನಡೆದಿದ್ರೆ, ಸಮಾಜದಲ್ಲಿ ನಿಜವಾಗಿ ಆ ರೀತಿಯ ಘಟನೆಗಳು ನಡೆದಿದ್ರೆ ಅದನ್ನ ಕೇಸು ಮಾಡೋದಕ್ಕೆ ನಮ್ದೇನೋ ಆಕ್ಷೇಪ ಇಲ್ಲ. ನಾನು ಯಾವತ್ತೂ ಹೇಳ್ತಾ ಇರ್ತೇನೆ, ಪೊಲೀಸ್ ಇಲಾಖೆಯ ಕೆಲಸ ಅಂತ ಕೇಳಿದ್ರೆ ಸಮಾಜದಲ್ಲಿ ಕಾನೂನನ್ನ ಪಾಲನೆ ಮಾಡೋದು ಪೊಲೀಸ್ ಇಲಾಖೆಯ ಕೆಲಸ. ಕಾನೂನನ್ನು ಪಾಲನೆ ಮಾಡೋದಕ್ಕೋಸ್ಕರ ನೀವು ನಿಜವಾಗಿ ನಡೆದಿರ್ತಕ್ಕಂಥ ಘಟನೆಯ ಮೇಲೆ ಕೇಸು ದಾಖಲಿಸೋದಕ್ಕೆ ನಾವು ಆಕ್ಷೇಪವನ್ನು ಮಾಡುವುದಿಲ್ಲ. ಆದ್ರೆ ಯಾವುದೇ ಘಟನೆಗಳು ಇಲ್ಲದೆ ಈ ರೀತಿಯ ಯಾವುದೇ ಘಟನೆಗಳಿಲ್ಲದೆ ಈ ರೀತಿಯ ಕೇಸುಗಳನ್ನು ಮಾಡಿದ್ರೆ ಅದನ್ನು ನಾವು ಸಹಿಸಲಿಕ್ಕೆ ಸಾಧ್ಯ ಇದೆ.